ರೀತಿಯಲ್ಲಿ ಅವರನ್ನು ಕೂಡ ಆತ್ಮೀಯವಾಗಿ ನಾವು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅವರ ಹೋರಾಟಗಳನ್ನು ನಾವು ನೆನಪಿಸ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲಾ ಬೀದಿ ಬದಿ ವ್ಯಾಪಾರಸ್ಥರ ಶ್ರೇಯೋಭಿವೃದ್ಧಿ ಸಂಘ ಮಂಗಳೂರು ಅಧ್ಯಕ್ಷರು ಮತ್ತು ಸದಸ್ಯರು ಕಾನ್ಫಿಡೋಸ್ ಈಸ್ಟ್ ಕ್ಲಬ್ ಖಾನ, ಬಸ್ಸು ಸಿಬ್ಬಂದಿಗಳು ಕಾರ್ಕಳ, ಕ್ರಿಕೆಟ್ ಕ್ಲಬ್ ಕೃಷ್ಣಾಪುರ, ಪ್ಯಾರಡೈಸ್ ಕ್ಲಬ್ ಕೃಷ್ಣಾಪುರ, ಈ ಸುರತ್ಕಲ್ ಭಾಗದ ಹಿರಿಯ ಒಂದು ಸಂಸ್ಥೆ ಪ್ಯಾರಡೈಸ್ ಕ್ಲಬ್, ಇದರ ಎಲ್ಲ ಸದಸ್ಯರು ಕೂಡ ಈ ಹೋರಾಟಕ್ಕೆ ಆರಂಭದಿಂದಲೂ ಕೂಡ ಈ ಹೋರಾಟವನ್ನು ಬೆಂಬಲಿಸಿ ಈ ಹೋರಾಟಕ್ಕೆ ಶಕ್ತಿ ತುಂಬಿದಂತಹ ಪ್ಯಾರಡೈಸ್ ಕ್ಲಬ್ನವರು ಕೂಡ ಎಲ್ಲ ಸದಸ್ಯರು ಕೂಡ ಪದಾಧಿಕಾರಿಗಳು ಈ ಒಂದು ಹೋರಾಟವನ್ನು ಬೆಂಬಲಿಸಿ ಹೆಜ್ಜೆಗಳು ನೀಡ್ತಾ ಇದ್ದಾರೆ. KFC ಗುರಾಯಿಯವರು, ಶಿಶಿರ್ ಫ್ರೆಂಡ್ಸ್ ಸುರತ್ಕಲ್ ಇವರು, ಮುಸ್ಲಿಂ ಐಕ್ಯತಾ ವೇದಿಕೆ ಸುರತ್ಕಲ್ ಅವರು, ಮುಸ್ಲಿಂ ಐಕ್ಯತಾ ವೇದಿಕೆ ಮುಲ್ಕಿ, ಕೆನರಾ ಬಸ್ ಮಾಲಕರ ಸಂಘ ಮಂಗಳೂರು, ಕರಾವಳಿ ಬಸ್ ಮಾಲಕರ ಸಂಘ ಮಂಗಳೂರು, ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಸಂಘ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯವರು ಕೂಡ ಈ ಹೋರಾಟವನ್ನು ಬೆಂಬಲಿಸಿ ಈ ಒಂದು ಪಾದಯಾತ್ರೆಯಲ್ಲಿ ಹೆಜ್ಜೆಗಳನ್ನು ಹಾಕಿಕೊಂಡಿದ್ದಾರೆ. ದಯವಿಟ್ಟು ಎಲ್ಲರೂ ಕೂಡ ಸಾಲಾಗಿ 2 ಸಾಲುಗಳಾಗಿ ಹೆಜ್ಜೆಗಳನ್ನು ಇಡಬೇಕು. ಮುಲ್ಕಿಯಲ್ಲಿ ತಮಗೆ ಪಾನೀಯದ ವ್ಯವಸ್ಥೆಯನ್ನು ಮುಲ್ಕಿ ಅಭಿವೃದ್ಧಿ ಸಮಿತಿಯವರು ನಮಗಾಗಿ ಮಾಡಿದ್ದಾರೆ. ಹಾಗಾಗಿ ಎಲ್ಲ ಸದಸ್ಯರು ಕೂಡ ಈ ಒಂದು ಹೋರಾಟವನ್ನು ಬೆಂಬಲಿಸಬೇಕು ಅಂತ, ಈ ಒಂದು ಹೋರಾಟವನ್ನು ಯಶಸ್ವಿಯಲ್ಲಿ ಪಾಲ್ಗೊಳ್ಳಬೇಕು ಅಂತ ನಾವು ವಿನಂತಿಸ್ತಾ ಇದ್ದೇವೆ. ಅದೇ ರೀತಿ ಕಾರ್ಕಾಡು ಇವರು ಕೂಡ ಈ ಹೋರಾಟವನ್ನು ಬೆಂಬಲಿಸಿದ್ದಾರೆ. ಕ್ರಿಕೆಟ್ ಕ್ಲಬ್, KFC ಮತ್ತು ಸ್ಪೋರ್ಟಿಂಗ್ ದಯವಿಟ್ಟು ನಾಸಿಕ್ ಬ್ಯಾಂಡ್ ಅವರು ಸ್ವಲ್ಪ ಅಂತರವನ್ನು ಕಾಯ್ದುಕೊಳ್ಬೇಕು. ದಯವಿಟ್ಟು ಸ್ವಲ್ಪ ಜ್ಞಾಪಕ ನೀಡಬೇಕು. ನಾಸಿಕ್ ಬ್ಯಾಂಡ್ ಅವರು